ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಂಗಳಜ್ಯೋತಿ ಸಮಗ್ರ ಶಿಕ್ಷಣ ಸಂಸ್ಥೆ ಹಾಗೂ ಬಾಷ್ ಇಂಡಿಯಾ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಆಧುನಿಕ ಕುಶಲಕರ್ಮಿ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಮಂಗಳೂರು ವಾಮಂಜೂರಿನ ಎಸ್ಡಿಎಂ ಮಂಗಳಜ್ಯೋತಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ನಡೆಯಿತು. ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಉಪಸ್ಥಿತಿಯಲ್ಲಿ ಮಾಜಿ ಮೇಯರ್ ಭಾಸ್ಕರ್ ಮೊಯ್ಲಿ ಪಠ್ಯ ಪುಸ್ತಕ ಬಿಡುಗಡೆಗೊಳಿಸುವ ಮೂಲಕ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿದರು. ನಂತರ ಸಭಾ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿ, ಭಾರತ ಇನ್ನೂ ಅಭಿವೃದ್ಧಿಯಾಗಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿದೆ. ಕಾರಣ ಹಳೆಯ ಕಾಲದ ತಂತ್ರಜ್ಞಾನಗಳೇ ಇಂದಿಗೂ ಬಳಕೆಯಲ್ಲಿದೆ. ಜರ್ಮನ್ನಂತಹ ದೇಶಗಳು ಅತ್ಯುನ್ನತ ತಂತ್ರಜ್ಞಾನಗಳಿಂದ ಅತಿ ಕಡಿಮೆ ಸಮಯದಲ್ಲಿ ಕಠಿಣ ಕೆಲಸಗಳನ್ನು ನಿರ್ವಹಿಸುತ್ತೆ. ಸಮಯ ಉಳಿತಾಯ ಹಾಗೂ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವ ಆಧುನಿಕ ತಂತ್ರಜ್ಞಾನಗಳ ಅವಶ್ಯಕತೆ ಭಾರತಕ್ಕಿದೆ. ಇಂತಹ ಕಾರ್ಯತಂತ್ರವು ಇಲ್ಲಿನ ವಿದ್ಯಾರ್ಥಿಗಳಿಗೆ ದೊರಕಲಿದೆ ಅಂತ ಹೇಳಿದರು. ಬೆಂಗಳೂರು ಬಾಷ್ ಇಂಡಿಯಾ ಫೌಂಡೇಶನ್ ಮುಖ್ಯಸ್ಥರಾದ ರಾಜ್ಕುಮಾರ್ ಅಯ್ಯಂಗಾರ್ ಮಾತನಾಡಿ, ತರಬೇತಿ ಪಡೆಯುವವರಿಗೆ ಈ ತರಬೇತಿಯು ಜೀವನಾಧಾರವೂ ಆಗಬೇಕು. ವಿದ್ಯಾರ್ಥಿಗಳ ಸರ್ವತೋಮುಖ ತರಬೇತಿಯಲ್ಲಿ ನಾವು ಜೊತೆಯಾಗಿರುತ್ತೇವೆ ಅಂತ ಹೇಳಿದರು. ಈ ಸಂದರ್ಭ ಬೆಂಗಳೂರು ಬಾಷ್ ಇಂಡಿಯಾ ಫೌಂಡೇಶನ್ ಕಾರ್ಯದರ್ಶಿ ವೇಣುಗೋಪಾಲ್, ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಂಗಳೂರಿನ ಜಂಟಿ ನಿರ್ದೇಶಕ ಗೋಕುಲ್ ದಾಸ್ ನಾಯಕ್, ಅಂಗವಿಕಲರ ಕಲ್ಯಾಣ ಸಂಸ್ಥೆ ಮಂಗಳೂರು ಇದರ ಕಾರ್ಯದರ್ಶಿ ಪ್ರೊಫೆಸರ್ ಎ ರಾಜೇಂದ್ರ ಶೆಟ್ಟಿ, ಎಸ್ಡಿಎಂ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ದೇವರಾಜ್, ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಯಶೋವರ್ಮ ಮೊದಲಾದವರು ಹಾಜರಿದ್ದರು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಾಗ ಹಳೆ ಕಾಲದ ಟೂಲ್ಸ್ ಮತ್ತು ತರಬೇತಿಗಳನ್ನು ನಾವು ಕೊಟ್ಟರೆ, ಒಂದು ಕೆಲಸ ಮಾಡಬೇಕಾಗಿದ್ರೆ ದಿವಸ 8 ಗಂಟೆಯ ಅವಧಿಯಲ್ಲಿ ಅವರು ಒಂದು ಕಾರ್ಯವನ್ನು ಮುಗಿಸಬಹುದು. ಮತ್ತು ಅದಕ್ಕೆ ಕನಿಷ್ಠ 2 ಜನ ಅಥವಾ 3 ಜನ ಅವರಿಗೆ ಸಹಕಾರಿಗೆ ಬೇಕಾಗಬಹುದು. ಆದರೆ ಅದನ್ನೇ ಇವತ್ತು ಚೈನಾ ಅಥವಾ ಬೇರೆ ದೇಶಗಳಿಗೆ ಹೋಲಿಸಿದರೆ ಜರ್ಮನಿಗೆ ಅದು ಎಷ್ಟೋ ವರ್ಷಕ್ಕೂ ಮುಂದೆ ಹೋಗಿದೆ. ಈ ಎಲ್ಲ ಯುರೋಪ್ ದೇಶಗಳು, ಜರ್ಮನಿ ಅಂತ ದೇಶಗಳಿಗೆ ಹೋಲಿಸಿದರೆ 8 ಗಂಟೆಯಲ್ಲಿ 2 ಅಥವಾ 3 ಜನ ಸೇರಿ ಮಾಡುವಂಥ ಕೆಲಸವನ್ನು 1 ಗಂಟೆಯಲ್ಲಿ ಮಾಡ್ತಾರೆ, ಅಥವಾ ಇನ್ನೂ ಕಡಿಮೆ ಅವಧಿಯಲ್ಲಿ ಮಾಡ್ತಾರೆ. ಅಂದರೆ 8 ಗಂಟೆಯಲ್ಲಿ ಮಾಡಬೇಕಾದ ಕೆಲಸವನ್ನು 1 ಗಂಟೆಯಲ್ಲಿ ಅಥವಾ ಕಡಿಮೆ ಸಮಯದಲ್ಲಿ ಮಾಡ್ತಾರೆ. ಅಂದರೆ 800% 700% ಹೆಚ್ಚು ಅವರು ತಮ್ಮ ಶಕ್ತಿಯನ್ನು, ತಮ್ಮ ಉದ್ಯೋಗವನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಅವರಿಗಿದೆ. ಹೀಗಾಗಿ ಇವತ್ತು ಬೇರೆ ದೇಶಗಳನ್ನು ನಾವು ಗಮನಿಸಿದರೆ ಅಲ್ಲಿ ಜನಸಂಖ್ಯೆಯ ಕೊರತೆ ಇದೆ. ಭಾರತದಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಬೇಕಷ್ಟು ಜನ ಇದ್ದಾರೆ, ನಮಗೇನು ಕಷ್ಟ. ನಮ್ಮಲ್ಲಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇದೆ. ಸೊ ನಿಮ್ಮ ಕಡೆಯಿಂದ ನಿಮ್ಮ ಸ್ಟೇಟ್ ಕಾಲೇಜ್ ಇರ್ಬೋದು, ಅಥವಾ ನಿಮ್ಮ ITI ಇರ್ಬೋದು, ಅಥವಾ ನಿಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಆ ಕಡೆ ಎಲ್ಲರೂ ತುಂಬ ಒಂಥರ ಎಲ್ಲಿಗೆ ಹೂ ಆರ್ ಮೆರಿಟೋರಿಯಸ್ ನೋಡಿ ರಿಯಲಿ ಡಿಸರ್ವ್. ಸೊ ತಾವು ಒಂದು ನಮಗೆ ಲಿಸ್ಟ್ ನಮ್ಮ ಕಡೆಯಿಂದ ಕಳಿಸ್ಕೊಟ್ರೆ ನಾವು ಅಟೆಂಡ್ ಮಾಡೋ ಒಂದು ವ್ಯವಸ್ಥೆ ಮಾಡಿ. ಇವತ್ತು ಇನಾಗ್ರೇಷನ್ ಆಗಿದೆ, ಆದರೆ ಇನ್ನು ನೆಕ್ಸ್ಟ್ 1 ವರ್ಷ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ಯಾಕೆಂತಂದರೆ ಇದು ಹ್ಯಾಂಡ್ ಹೋಲ್ಡ್ ಮಾಡಿ ಮುಂದೆ ಅದನ್ನು ನಡೆಸಿ ಅದು ಸಾಫಲ್ಯತೆ ಬರಬೇಕು ಅಂದರೆ ನಾವು ನಿಮ್ಮೊಟ್ಟಿಗೆ ಇರಲೇಬೇಕಾಗುತ್ತೆ.